ಹಾಯ್ ಎಲ್ರಿಗೂ ನಮಸ್ಕಾರ. ವಾಹಿನಿಯನ್ನು ನೋಡ್ತಿರುವಂತಹ ಎಲ್ಲರಿಗೆ ಬಹಳ ಪ್ರೀತಿಯಿಂದ ಸ್ವಾಗತಿಸಿಕೊಳ್ತಾ ಇದ್ದೇನೆ. ಅದೃಷ್ಟ ಅನ್ನೋದು ಅದು ಬಹಳ ಚಂಚಲ. ಅದು ಯಾರಿಗೆ ಯಾವಾಗ ಎಷ್ಟು ಹೊತ್ತಿಗೆ ಒಲಿತದೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲಂತೆ. ಒಬ್ಬ ರೋಡಲ್ಲಿ ಹೋಗುವವ ಸುಮ್ಮನೆ ಹೀಗೆ ಲಾಟ್ರಿ ಟಿಕೆಟ್ ತಗೊಂಡ್ರು ಅವನಿಗೊಂದು ಲಾಟ್ರಿ ಎದ್ದರೆ ಅದು ಅವನ ಇಡೀ ಜೀವನವನ್ನೇ ಬದಲಿಸ್ತದಂತೆ. ಅಂತಹ ಜೀವನವನ್ನೇ ಬದಲಿಸುವಂತಹ ಒಂದು ಸುಂದರವಂತ ಯೋಜನೆಯ ಕುರಿತು ನಾವೆಲ್ಲ ಲೈವಲ್ಲಿ ಸೇರಿದ್ದೇವೆ. ಲೈವಲ್ಲಿ ಕೂಡಿಕೊಂಡಿರುವಂಥ ನಿಮ್ಮನ್ನೆಲ್ಲ ಬಹಳ ಪ್ರೀತಿಯಿಂದ ಸ್ವಾಗತಿಸ್ಕೊಳ್ತಾ ವಿದೌಟ್ ವೇಸ್ಟಿಂಗ್ ಎನಿ ಟೈಮ್ ನಿಮಗೆಲ್ಲ ಗೊತ್ತಿದ್ದ ಹಾಗೆ MK ಗ್ರೂಪ್ ಶೈನ್ ಎಂಟರ್ಪ್ರೈಸಸ್ ಇವರ ಸೀಸನ್ 2ರ 4ನೆಯ ಈ ಡ್ರಾದಲ್ಲಿ ಬಂದು ಸೇರಿದ್ದೇವೆ. ನಮ್ಮ ಜೊತೆ ಒಂದಷ್ಟು ಅತಿಥಿಗಳು ಕೂಡ ಜಾಯಿನ್ ಆಗಲಿಕ್ಕೆ ಇದ್ದಾರೆ. ವಿದೌಟ್ ವೇಸ್ಟಿಂಗ್ ಎನಿ ಟೈಮ್ ನಮ್ಮ ಜೊತೆ ನಾನು ಆ್ಯಂಕರ್, ಹಾಗೆ ನಮ್ಮ ಜೊತೆ ಇನ್ನೊಬ್ಬರು ಆ್ಯಂಕರ್ ಇವತ್ತು ಅತಿಥಿಗಳಾಗಿ ಸೇರಿಕೊಂಡಿದ್ದಾರೆ. ಮಲ್ಟಿ ಟ್ಯಾಲೆಂಟೆಡ್ ಆ್ಯಂಕರ್, ಸಿಂಗರ್, ಡ್ಯಾನ್ಸರ್ ಎಲ್ಲರೂ ಹೌದು. ನಮ್ಮ ಸ್ಪಂದನ ವಾಹಿನಿಯಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡಿರುವಂತಹ ದಿವ್ಯಾ ಕಾಮತ್ ಅವರು ನಮ್ಮ ಜೊತೆ ಇದ್ದಾರೆ. ಅವರನ್ನು ನಾನು ಈ ವೇದಿಕೆಗೆ ಬಹಳ ಪ್ರೀತಿಯಿಂದ ಸ್ವಾಗತಿಸಿಕೊಳ್ತಾ ಇದ್ದೇನೆ. ಅದರ ಜೊತೆಗೆ ನಮ್ಮ MK ಗ್ರೂಪ್ ಶೈನ್ ಎಂಟರ್ಪ್ರೈಸಸ್ ಇದರ 2 ಪಿಲ್ಲರ್ಸ್ ಅಂದರೆ ಫಿರೋಜ್ ಖಾನ್ ಸರ್ ಹಾಗೆ ಮುಜಾಫಿರ್ ಅಹಮದ್ ಅವರನ್ನು ಬಹಳ ಪ್ರೀತಿಯಿಂದ ಸ್ವಾಗತಿಸಿಕೊಳ್ತೇನೆ ವಿತ್ ಫಿಜಾ. ಸೊ ಇವತ್ತಿನ ಸರ್ಪ್ರೈಸ್ ಬಹುಮಾನಗಳನ್ನೆಲ್ಲ ಫಿಜಾ ಅವರು ಆಯ್ಕೆ ಮಾಡಲಿಕ್ಕಿದ್ದಾರೆ. ಹಾಗೆ ಅವರನ್ನು ಕೂಡ ಬಹಳ ಪ್ರೀತಿಯಿಂದ ನಾವು ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಳ್ತಾ ಇದ್ದೇವೆ. ನಿಮಗೆಲ್ಲ ಗೊತ್ತಿದ್ದ ಹಾಗೆ ನಾವು 4ನೆಯ ಡ್ರಾದಲ್ಲಿ ಇದ್ದೇವೆ. ಈ ಸೀಸನ್ ನಡೀತಾರೆ 20 ತಿಂಗಳ ಡ್ರಾ, ಅಂದರೆ 10ನೇ ತಿಂಗಳಿಗೆ ಒಂದು ಮನೆ, 20ನೇ ತಿಂಗಳಿಗೆ ಒಂದು ಮನೆ. ಸೊ ಸೀಸನ್ 1ರಲ್ಲಿ 1 ಮನೆಯನ್ನು ನೀಡಿದರು, ಸೀಸನ್ 2ರಲ್ಲಿ 2 ಮನೆಯನ್ನು ನಿಮಗೆ ಬಹುಮಾನವಾಗಿ ನೀಡಲಿಕ್ಕಿದ್ದಾರೆ. ಆ ಮನೆಯ ವಿಜೇತರು ಯಾರಾಗ್ತಾರೆ ಅನ್ನೋದನ್ನು ನೋಡಬೇಕಾಗಿದೆ. ಆದರೆ ಇವತ್ತಿನ ತಿಂಗಳಲ್ಲಿ ನಿಮಗೆಲ್ಲ ಗೊತ್ತಿದ್ದ ಹಾಗೆ 3 ಗಿಫ್ಟ್ ವೋಚರ್ಸ್, 7 ಗೋಲ್ಡ್ ರಿಂಗ್, ಅದರ ಜೊತೆಗೆ 50,000 ವೋಚರ್ 2 ಸಿಗ್ತಾ ಇದೆ. ಸೊ ಅದೃಷ್ಟಶಾಲಿ ವ್ಯಕ್ತಿಗಳು ಯಾರಾಗ್ತಾರೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಸೊ ವಿದೌಟ್ ವೇಸ್ಟಿಂಗ್ ಎನಿ ಟೈಮ್ ನಮ್ಮ ಎಲ್ಲ ಕೂಪನ್ಸ್ಗಳನ್ನು ಒಂದು ಬಾರಿ ನಮ್ಮ ಅದೃಷ್ಟದ ಬಾಕ್ಸಿಗೆ ಹಾಕಬೇಕಾಗಿ ಕೇಳಿಕೊಳ್ತಿದ್ದೇನೆ. ಬಿಫೋರ್ ದ್ಯಾಟ್ ಎಂಪ್ಟಿ ಬಾಕ್ಸ್, ಇದರಲ್ಲಿ ಯಾವುದೇ ಕೂಪನ್ಗಳು ಮುಂಚಿತವಾಗಿ ನಾವು ಹಾಕಿಲ್ಲ. ಸೊ ಯಾರೆಲ್ಲ 25 ತಾರೀಕಿನ ಒಳಗೆ ನಿಮ್ಮ ಮೆಂಬರ್ಶಿಪ್ ಫೀಸ್ಗಳನ್ನು ಕಟ್ಟಿದ್ದೀರಿ ಅವರೆಲ್ಲರ ಕೂಪನ್ಗಳನ್ನು ಫಿರೋಜ್ ಖಾನ್ ಸರ್ ಅವರು ನಮ್ಮ ಅದೃಷ್ಟದ ಬಾಕ್ಸ್ಗೆ ಹಾಕಲಿಕ್ಕೆ ಇದ್ದಾರೆ. ಸೊ ಒಂದು ಬಾರಿ ಬಾಕ್ಸನ್ನು ಹಾಗೆ ಶಫಲ್ ಮಾಡಿಬಿಡಿ ಸರ್. ವಿ ಆರ್ ಡೂಯಿಂಗ್ ಇಟ್ ಇನ್ ಅ ಲೈವ್ ಜಸ್ಟ್ ಬಿಕಾಸ್ ನಿಮಗೆಲ್ಲ ಒಂದು ಪರ್ಫೆಕ್ಟ್ ಪಿಕ್ಚರ್ ಸಿಗಲಿ ಅಂತ. ಯಾಕಂದರೆ ನಾವು ಇದನ್ನು ರೆಕಾರ್ಡ್ ಮಾಡಿದರೆ ಸುಮಾರು ಜನರಿಗೆ ತುಂಬ ಕನ್ಫ್ಯೂಷನ್ ಆಗುವ ಸಾಧ್ಯತೆಗಳು ಇರ್ತದೆ. ಹಾಗಾಗಿ ಲೈವಲ್ಲೇ ಮಾಡಿದರೆ ಯಾರಿಗೆ ಯಾವುದೇ ಕನ್ಫ್ಯೂಷನ್ಗಳು ಇರುವುದಿಲ್ಲ ಅನ್ನುವಂಥ ಒಂದು ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ನಾವು ಲೈವೇ ಮಾಡ್ತಾ ಇದ್ದೇವೆ ನಿಮ್ಮೆಲ್ಲರ ಸಮ್ಮುಖದಲ್ಲಿ. ಸೊ ನಿಮ್ಮ ಅದೃಷ್ಟದ ಬಾಕ್ಸ್ಗೆ ಎಲ್ಲ ಕೂಪನ್ಸ್ಗಳನ್ನು ಹಾಕಿ ಆಗಿದೆ. ಐ ರಿಕ್ವೆಸ್ಟ್ ಆರ್ ಮಿನಿ ವ್ಲಾಗರ್ ಫಿಜಾ ಖಾನ್ ಅವರಲ್ಲಿ ಶೋಸ್ ಯುವರ್ ಹ್ಯಾಂಡ್ಸ್. ಎಸ್, ಸೊ ಎಂಟಿ ಹ್ಯಾಂಡ್ಸ್. ಈ ಸಣ್ಣ ಕೈಯಿಂದ ಮೊದಲ ಸರ್ಪ್ರೈಸ್ ಬಹುಮಾನ ಸಿಗುವಂತಹ ಕೂಪನ್ ನಂಬರ್ ಈಸ್ ನಂಬರ್ 609. ಅಂದರೆ ಉಲ್ಟಾ ಮಾಡಿದರೆ 906 ಆಗ್ತದೆ, ಆದರೆ ಲೈನ್ ಉಂಟು ಕೆಳಗಡೆ, ಹಾಗಾಗಿ 609. ಉಡುಪಿಗೆ ಮೊದಲ ಸರ್ಪ್ರೈಸ್ ಬಹುಮಾನ ಬಂದಿದೆ. ಸುರೇಶ್ ಅವರಿಗೆ MK ಗ್ರೂಪ್ ಹಾಗೆ ಶೈನ್ ಎಂಟರ್ಪ್ರೈಸಸ್ ಕಡೆಯಿಂದ ಅಭಿನಂದನೆಗಳು. ಆ್ಯಂಡ್ 2ನೆಯ ಸರ್ಪ್ರೈಸ್ ಬಹುಮಾನ ಪಡೆಯುವಂತಹ ಕೂಪನ್ ನಂಬರ್ ಈಸ್ ಮತ್ತೆ ಒಂದು 3 ಡಿಜಿಟ್ ಬಂದಿದೆ, 788 788. ಇಹಾನ್ ಮುನೀರ್ ಕಾರ್ಕಳ ಇವರು ದ್ವಿತೀಯ ವಿಜೇತರಾಗಿ ಆಯ್ಕೆಗೊಂಡಿದ್ದಾರೆ. 2 ಸರ್ಪ್ರೈಸ್ ಬಹುಮಾನಗಳ ಆಯ್ಕೆ ಆಗಿದೆ. 3ನೆಯ ಹಾಗೆ ಕೊನೆಯ ಸರ್ಪ್ರೈಸ್ ಬಹುಮಾನದ ಕೂಪನ್ ನಂಬರ್ ಬೈ ಫಿಜಾ ಖಾನ್ ಈಸ್ 3072. 3072 MK ಗ್ರೂಪ್ ಹಾಗೆ ಶೈನ್ ಎಂಟರ್ಪ್ರೈಸಸ್ ಇದರ ಸೀಸನ್ 2ರ 4ನೇ ಡ್ರಾದ 3ನೆಯ ಸರ್ಪ್ರೈಸ್ ಬಹುಮಾನವನ್ನು ಗೆದ್ದರೆ 3072. ಕುಂದಾಪುರಕ್ಕೆ ಈ ಬಹುಮಾನ ಹೋಗಿದೆ, ಸಿಮ್ರಾನ್ ಕೋಟೇಶ್ವರ. ಸೊ 3 ವಿಜೇತರಿಗೆ ಅಭಿನಂದನೆಗಳನ್ನು MK ಗ್ರೂಪ್ ಹಾಗೆ ಶೈನ್ ಎಂಟರ್ಪ್ರೈಸಸ್ ಕಡೆಯಿಂದ ನಾವು ಅರ್ಪಿಸಿದ್ದೇವೆ. ಹಾಗೆ ನಮ್ಮ ಜೊತೆ ಇವತ್ತು ಅತಿಥಿಗಳಾಗಿದ್ದಾರೆ ದಿವ್ಯಾ ಕಾಮತ್ ಅವರು. ಮುಂದಿನ 7 ಗೋಲ್ಡ್ ರಿಂಗ್ಗಳ ಆಯ್ಕೆ ಅವರೇ ಮಾಡಲಿಕ್ಕೆ ಇದ್ದಾರೆ.
ಸೊ ಐ ರಿಕ್ವೆಸ್ಟ್ ಒಂದು ಬಾರಿ ನಿಮ್ಮ ಕೈ ಸಹ ಹಾಗೆ ಪ್ಲೀಸ್ ಪ್ಲೀಸ್ ಪ್ಲೀಸ್. ಎಸ್, ಯಾ, ಜಸ್ಟ್ ಬಿಕಾಸ್ ಟು ಬಿ ಟ್ರಾನ್ಸ್ಪರೆಂಟ್, ಅಂದರೆ ಕೈಯಲ್ಲಿ ಬೇರೆ ಯಾವುದೇ ಕೂಪನ್ಸ್ಗಳು ಇಲ್ಲ ಅವ್ರ ಹತ್ರ. ಸೊ ಎಸ್, MK ಗ್ರೂಪ್ ಶೈನ್ ಎಂಟರ್ಪ್ರೈಸಸ್ ಇದರ ಸೀಸನ್ 2ರ 4ನೆಯ ಈ ತಿಂಗಳಿನ ಡ್ರಾದ ಮೊದಲ ಚಿನ್ನದ ಉಂಗುರವನ್ನು ಪಡೆಯುವಂತಹ ವ್ಯಕ್ತಿಯ ಕೂಪನ್ ನಂಬರ್ ಈಸ್ 2329. 2329 2329 2329 ಮೊದಲ ಚಿನ್ನದ ಉಂಗುರದ ವಾರಸುದಾರರಾಗಿದ್ದಾರೆ. ಸೊ ಅಫ್ಕೋರ್ಸ್ ಸೀಸನ್ 2ರ ಈ 4ನೆಯ ಡ್ರಾದಲ್ಲಿ ನಾವಿದ್ದೇವೆ. 7 ಗೋಲ್ಡ್ ರಿಂಗ್ಗಳಿವೆ. ಇದರಲ್ಲಿ ಆಲ್ರೆಡಿ ಒಬ್ಬರ ಆಯ್ಕೆ ಆಗಿದೆ. ಆ್ಯಂಡ್ ಯಾರಾಗಿದ್ದಾರೆ ಈ ಚಿನ್ನದ ಉಂಗುರದ ವಿಜೇತರು? ಐಮಾ ಅವರು ಗೆದ್ದಿದ್ದಾರೆ. ಐಮನ್ ಅವರು ಗೆದ್ದಿದ್ದಾರೆ ಈ ಚಿನ್ನದ ಉಂಗುರವನ್ನು. ಹಾರ್ಟ್ಲಿ ಕಂಗ್ರ್ಯಾಚುಲೇಷನ್. ಆ್ಯಂಡ್ ದ ಸೆಕೆಂಡ್ ವಿನ್ನರ್ ಈಸ್, 2ನೆಯ ಚಿನ್ನದ ಉಂಗುರವನ್ನು ಪಡೆಯುವಂತಹ ವ್ಯಕ್ತಿಯ ಕೂಪನ್ ನಂಬರ್ ಈಸ್ ನಂಬರ್ 2545. ಒಂದು ಫ್ಯಾನ್ಸಿ ನಂಬರ್ ಬಂದಿದೆ, 2545. 2545 ಅನುಶ್ರೀ ಕಟ್ಪಾಡಿ ಅವರು ಗೆದ್ದಿದ್ದಾರೆ 2ನೆಯ ಚಿನ್ನದ ಉಂಗುರವನ್ನು. ಸೊ 3ನೇ ಆಯ್ಕೆಗಾಗಿ ಐ ವುಡ್ ರಿಕ್ವೆಸ್ಟ್ ದಿವ್ಯಾ ಮೇಡಮ್ ಮತ್ತೆ ನಿಮ್ಮ ಅದೃಷ್ಟದ ಕೈಯಿಂದ ಇನ್ನೊಬ್ಬರ ಅದೃಷ್ಟ. ಕೂಪನ್ ನಂಬರ್ ಈಸ್ ಕೂಪನ್ ನಂಬರ್ 1194. ಕೂಪನ್ ನಂಬರ್ 1194. ಮತ್ತೆ ಉಡುಪಿಗೆ ಇನ್ನೊಂದು ಚಿನ್ನದ ಉಂಗುರ ಅನಿತಾ ಉಡುಪಿ ಅವರು ಗೆದ್ದಿದ್ದಾರೆ. ಅವರಿಗೂ ಹೃದಯ ತುಂಬಿದ ಅಭಿನಂದನೆಗಳನ್ನು MK ಗ್ರೂಪ್ ಶೈನ್ ಎಂಟರ್ಪ್ರೈಸಸ್ ಕಡೆಯಿಂದ ಅರ್ಪಿಸ್ತಾ 4ನೆಯ ಚಿನ್ನದ ಉಂಗುರವನ್ನು ಪಡೆಯುವಂತಹ ಕೂಪನ್ ನಂಬರ್ ಈಸ್ the coupon number is 2963. 2963 2963. ಶಂಶು ಹಮೀದ್ ಕೈಕಂಬ ಅವರು ಗೆದ್ದಿದ್ದಾರೆ. ಈ ಚಿನ್ನದ ಉಂಗುರವನ್ನು 4 ವಿಜೇತರ ಆಗಿದೆ. ಇನ್ನು 3 ಗೋಲ್ಡ್ ರಿಂಗ್ಗಳ ವಿಜೇತರ ಆಯ್ಕೆ ಆಗಲಿಕ್ಕಿದೆ. ಸೊ ಮುಂದುವರಿಸ್ತಾ ಮತ್ತೆ 5ನೆಯ ಚಿನ್ನದ ಉಂಗುರವನ್ನು ಪಡೆಯುವಂತಹ ವ್ಯಕ್ತಿಯ ಕೂಪನ್ ನಂಬರ್ ಈಸ್ ದ ಕೂಪನ್ ನಂಬರ್ ಈಸ್ 0098. 0098. ಹಾಜಿರಾ ಬೆಳಪು ಅವರು ಗೆದ್ದಿದ್ದಾರೆ ಚಿನ್ನದ ಉಂಗುರ. ಈ ಸೀಸನ್ 2ರ 4ನೆಯ ಡ್ರಾದಲ್ಲಿ ಈಗಾಗಲೇ 5 ಚಿನ್ನದ ಉಂಗುರದ ಆಯ್ಕೆ ಆಗಿದೆ. ಇನ್ನು 2 ಕೇವಲ ಬಾಕಿ ಉಳಿದಿದೆ. ಸೊ 6ನೆಯ ಚಿನ್ನದ ಉಂಗುರದ ಆಯ್ಕೆಯಾಗಿ ದಿವ್ಯಾ ಕಾಮತ್ ಅವರು ಆಯ್ಕೆ ಮಾಡ್ತಾ ಇದ್ದಾರೆ. ಸೊ 6ನೆಯ ಚಿನ್ನದ ಉಂಗುರವನ್ನು ಪಡೆಯುವಂತಹ ವ್ಯಕ್ತಿಯ ಕೂಪನ್ ನಂಬರ್ ಈಸ್ ನಂಬರ್ 1225. ಮತ್ತೆ ಒಂದು ಫ್ಯಾನ್ಸಿ ನಂಬರ್ 1225. ಇಕ್ರಾ ಉಚ್ಚಿಲ ಅವರು ಗೆದ್ದಿದ್ದಾರೆ. 6ನೇ ಆಯ್ಕೆ ಆಗಿದೆ. ಇನ್ನು ಕೇವಲ 1 ಚಿನ್ನದ ಉಂಗುರದ ಆಯ್ಕೆ ಮಾತ್ರ ಬಾಕಿ ಇದೆ. ಸೊ ಯಾರಿಗೆ ಒಲಿತದೆ ಈ ಚಿನ್ನದ ಉಂಗುರ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಕೊನೆಯ ಆಯ್ಕೆಗಾಗಿ ಐ ವುಡ್ ರಿಕ್ವೆಸ್ಟ್ 7ನೆಯ ಚಿನ್ನದ ಉಂಗುರದ ವಾರಸುದಾರರ ಕೂಪನ್ ನಂಬರ್ ಈಸ್ ಮತ್ತೆ ಒಂದು ಫ್ಯಾನ್ಸಿ ನಂಬರ್ 3134. 3134 ನೀವು ಕ್ಯಾಮರಾದಲ್ಲಿ ಖಂಡಿತವಾಗಿ ಸ್ಕ್ರೀನ್ ಮೇಲೆ ಕಾಣ್ಬೋದು. 3134 ಉಮರ್ ಫಾರೂಕ್ ಕೃಷ್ಣಾಪುರ ಅವರು ಗೆದ್ದಿದ್ದಾರೆ. ಒಟ್ಟು 3 ಸರ್ಪ್ರೈಸ್ ಬಹುಮಾನಗಳು, 7 ಗೋಲ್ಡ್ ರಿಂಗ್ ಆಯ್ಕೆ ಆಗಿದೆ. ಸೊ ಕಾರ್ಯಕ್ರಮದ ಮುಖ್ಯ ಘಟ್ಟಕ್ಕೆ ನೀವೆಲ್ಲರೂ ಕಾಯ್ತಾ ಇದ್ದೀರಿ ಅಂತ ನನಗೆ ಖಂಡಿತವಾಗಿ ಗೊತ್ತಿದೆ. ಯಾಕಂದರೆ ಈ ಎಲ್ಲ ಬಹುಮಾನಗಳ ನಂತರ ಜನ ಕಾಯುವುದು ಯಾವಾಗ ಬಂಪರ್ ಬಹುಮಾನದ ಆಯ್ಕೆ ಆಗ್ತದೆ ಅಂತ. ಸೊ ಅದಕ್ಕೂ ಮುಂಚೆ ನಮ್ಮ ಜೊತೆ ಅತಿಥಿಗಳಾಗಿದ್ದಾರೆ ದಿವ್ಯಾ ಕಾಮತ್ ಅವರು. ಆ್ಯಂಕರ್ ಹೌದು, ಸಿಂಗರ್ ಹೌದು, ಡ್ಯಾನ್ಸರ್ ಹೌದು, ಮಲ್ಟಿ ಟ್ಯಾಲೆಂಟೆಡ್. ಸೊ ಈ ಕಾರ್ಯಕ್ರಮದ ಕುರಿತು, ಈ ಸಂಸ್ಥೆಯ ಕುರಿತು ಒಂದೆರಡು ಮಾತನ್ನು ಅವರು ನಮಗೋಸ್ಕರ ಆಡಲಿಕ್ಕಿದ್ದಾರೆ. ಓದಿದ್ಯಾ? ನಮಸ್ತೆ.
ಇದು ಶೈನ್ ಇದರ ಬಗ್ಗೆ ನನಗೆ ಫಸ್ಟ್ ಗೊತ್ತಿರಲಿಲ್ಲ. ಸೊ ಕಾಲ್ ಬಂತು, ಒಬ್ಬರು ಗೆಸ್ಟ್ ಆಗಿ ಬರಲಿಕ್ಕೆ ಹೇಳಿದರು. ಸೊ ನಮ್ಮದು ಸ್ಪಂದನ ಚಾನಲಿಂದ ಸರ್ ಅವ್ರ ನಂಬರ್ ಕೊಟ್ಟಿದ್ರಂತೆ. ಆವಾಗ ಹೇಳಿದರು ಹೀಗೆ ಬಂದು ಗೆಸ್ಟ್ ಆಗಿ ಬರಬೇಕು, ಕೂಪನ್ ತೆಗಿಲಿಕ್ಕಿರುತ್ತೆ ಅಂತ. ಬಂದೆ. ಸೊ ಈಗ ಬಂದ ಮೇಲೆ ಗೊತ್ತಾಯಿತು, ಇಂಥದ್ದು ಸುಮಾರು ಕೇಳಿದ್ದೆ. ನಾನು ಅಂದ್ಕೊಂಡಿದ್ದೆ ಇದೆಲ್ಲ ಸುಮ್ಮನೆ ಹೀಗೆ ಅವರವರ ಇದಕ್ಕೋಸ್ಕರ ಮಾಡುವುದು ಅಂತೇಳಿ. ಸೊ ಇಲ್ಲಿ ನೋಡಿದ ತಕ್ಷಣ ನನಗೆ ಅನಿಸಿತು ಇದು ನಿಜವಾಗಿಯೂ ಇದರಲ್ಲಿ ಡಬಲ್ ಗೇಮ್ ಇಲ್ಲ ಅಂತ. ಸೊ ಲೈವ್ ಆಗಿ ಎಲ್ಲ ನೀವು ತೋರಿಸಿದ್ರಿ, ಇದೆಲ್ಲ ಮಾಡಿದ್ರಿ. ಸೊ ನನಗೆ ಅನಿಸಿದ್ದು ಇದು ಲಕ್. ನೀವು ಹೇಳಿದ ಪ್ರಕಾರ ಅದೃಷ್ಟ ಅನ್ನೋದು ಯಾವಾಗ ಎಲ್ಲಿ ಅದು ಬರೆದಿರ್ತದೆ ಅಂತ ಹೇಳೋದಕ್ಕಾಗೋದಿಲ್ಲ. ಸೊ ಅದೃಷ್ಟ ಇದ್ದರೆ ಖಂಡಿತ ಸಿಗುತ್ತೆ. ಈಗ ಆಲ್ರೆಡಿ ಎಲ್ಲ ನಾವು ನಂಬರ್ ತೆಗೆದಿದ್ದೇವೆ, ಅವರೆಲ್ಲ ಈಗ ಅನಿಸಿರೋದಿಲ್ಲ ನಮಗೆ ಸಿಗುತ್ತೆ ಅಂತೇಳಿ. ಸೊ ಅವರಿಗೆ ಸಿಕ್ಕಿದೆ, ಅವರ ಅದೃಷ್ಟ, ಇವತ್ತು ಅವರ ಅದೃಷ್ಟ ಇತ್ತು. ಸೊ ಹಾಗಾಗಿ ನೀವು ಕೂಡ ಮಾಡಿ, ಯಾಕೆಂದರೆ ನಮ್ಮದು ಹಣ ಎಲ್ಲ ಯಾವುದಕ್ಕೆ ನಾವು ಯೂಸ್ ಮಾಡ್ತೇವೆ, ಇದೊಂದು ನಾವು ಕಟ್ತಾ ಹೋದರೆ ಲಕ್ ಇಲ್ಲದಿದ್ದರೆ ಸಹ ಲಾಸ್ಟಿಗೆ ನಮಗೊಂದು ಏನಾದರೂ ಐಟಮ್ಸ್ ತಗೊಳ್ಳಿಕ್ಕಿರ್ತದೆ, ವೇಸ್ಟ್ ಅಂತ ಆಗೋದಿಲ್ಲ ಮನಿ. ಸೊ ಏನಾದರೂ ಐಟಮ್ ತಗೊಳ್ಬೋದು. ಲಕ್ ಇದ್ದರೆ ಯಾರಿಗೆ ಗೊತ್ತು, ನಮಗೆ ಲಕ್ಕಲ್ಲಿ ಸಿಕ್ಲೂಬೋದು. ಸೊ ನೀವು ಕೂಡ ಮಾಡಿ, ಅದೃಷ್ಟ ನಿಮ್ಮಲ್ಲಿ ಇರ್ಬೋದು ಅಂತ ಹೇಳೋದಕ್ಕೆ ಇಷ್ಟಪಡ್ತೇನೆ ಅಷ್ಟೇ. ಥ್ಯಾಂಕ್ ಯು ದಿವ್ಯಾ. ಅಫ್ಕೋರ್ಸ್ ಸೀಸನ್ 2 ಮಾಡ್ತಿದ್ದೇವೆ, ಹಾಗಾಗಿ ಜನರು ಇಷ್ಟು ಸಪೋರ್ಟ್ ತೋರಿಸಿದ್ದಾರೆ ಅಂದಮೇಲೆ ಇದೆಲ್ಲ ಟ್ರಾನ್ಸ್ಪರೆಂಟ್ ಆಗಿ ಇವರೆಲ್ಲ ಶ್ರಮಪಟ್ಟೆ ಮಾಡಿದ್ದಾರೆ. ಹಾಗಾಗಿ ಆ ಶ್ರಮದ ಪ್ರತಿಫಲವೇ ಈಗ 2ನೇ ಸೀಸನ್ ನಾವು ಮಾಡ್ತಿರೋದು. ಇನ್ನು ಸುಮಾರು ಸೀಸನ್ಗಳು ಖಂಡಿತವಾಗಿ ಆಗಲಿಕ್ಕಿದೆ, ಫಿರೋಜ್ ಖಾನ್ ಸರ್ ಎಲ್ಲಾದರೂ ಮನಸ್ಸು ಮಾಡಿದ್ರಿ. ಸೊ ಅಫ್ಕೋರ್ಸ್ ಆ್ಯಸ್ ಶಿ ಸೈಡ್, ಅದೃಷ್ಟ ಎಲ್ಲಿಗೆ ಯಾರಿಗೆ ಸಿಗ್ತದೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಒಬ್ಬರ ಜೀವನವನ್ನು ಒಂದು ದೊಡ್ಡ ಮೊತ್ತ 1 ಸೆಕೆಂಡಲ್ಲಿ ಬದಲಿಸ್ಬೋದು. ಹಾಗಾಗಿ ಸೊ ಅಫ್ಕೋರ್ಸ್ ನೀವು ನಮ್ಮ ದಿವ್ಯವರ ಮಾತು ಕೇಳಿದ್ದೀರಿ. ನಮ್ಮ ಜೊತೆ ಆ್ಯಸ್ ಯೂಶ್ವಲ್ ಈ ತಂಡದ ಬೆನ್ನೆಲುಬು ಫಿರೋಜ್ ಖಾನ್ ಸರ್ ಇದ್ದಾರೆ. ಒಂದೆರಡು ಮಾತು ಅವರಿಂದ. ಹಾಯ್ ಎವ್ರಿವನ್, ಶೈನ್ ಎಂಟರ್ಪ್ರೈಸಸ್ನ ಶೈನ್ ಫ್ಯಾಮಿಲಿಗೆ ಮತ್ತೊಮ್ಮೆ ಎಲ್ಲರಿಗೂ ಸ್ವಾಗತವನ್ನು ಬಯಸುತ್ತಾ, ನಮ್ಮೊಂದಿಗೆ ನೀವೀಗ 4ನೇ ತಿಂಗಳಲ್ಲಿ ನಾವಿದ್ದೆ, 4ನೇ ಇನ್ಸ್ಟಾಲ್ಮೆಂಟ್ ನಡೀತಾ ಇದೆ. ತುಂಬ ಒಳ್ಳೆಯಿಂದ ಸಹಕರಿಸಿದ್ದೀರಾ. ಇನ್ನು ಮುಂದೆ ನಿಮ್ಮ ಸಹಕಾರವನ್ನು ನಾವು ಎದುರು ನೋಡ್ತಿದ್ದೇವೆ. ಇನ್ನು ಮುಂದೆ ಕೂಡ ಒಳ್ಳೆಯ ಪ್ರೈಸ್ ಇದೆ. 10ನೇ ತಿಂಗಳಲ್ಲಿ ಮನೆ ಇದೆ, 20ನೇ ತಿಂಗಳಲ್ಲಿ ಇನ್ನು ಕನಸಿನ ಮನೆ ಕೂಡ ಇದೆ, ಬೈಕ್ ಇದೆ, ತುಂಬ ಪ್ರೈಸ್ಗಳಿದೆ. ಅದರಿಂದ ಎಲ್ಲರಿಗೂ ಥ್ಯಾಂಕ್ಸ್ ಹೇಳುತ್ತಾ ನನಗೆ 2 ಮಾತು ಮುಗಿಸ್ತೀನಿ. ಥ್ಯಾಂಕ್ ಯು ಸೊ ಮಚ್. ಟು ಆ್ಯಡ್ ಆನ್ ದಿಸ್, ಸೊ ನಾವು ಪ್ರೀವಿಯಸ್ ಸೀಸನಲ್ಲೂ ಈ ಸೀಸನಲ್ಲೂ ನೋಡಿದ್ದೇವೆ, ಒಬ್ಬ ಹೂ ಮಾರುವವನಿಗೆ ಒಂದು ಕಾರ್ ಸಿಕ್ಕಿದ್ದು, ಮನೆಗೆ ತುಂಬ ಅಗತ್ಯ ಇದ್ದಾಗ ಒಬ್ಬರಿಗೆ ಮನೆ ಸಿಕ್ಕಿದ್ದು, ಇದನ್ನೆಲ್ಲ ನಾವು ಎಕ್ಸಾಂಪಲ್ ನೋಡಿದ್ದೇವೆ. ಅದನ್ನು ನೋಡಿಯೇ ಬಹುಶಃ ಇಷ್ಟು ಜನ ಪ್ರೀತಿ ಪ್ರೋತ್ಸಾಹವನ್ನು ನೀಡ್ತಾ ಇರೋದು. ಸರ್ ಹೇಳಿದಾಗೆ ನಿಮ್ಮ ಪ್ರೀತಿ ಪ್ರೋತ್ಸಾಹದ ನಿರೀಕ್ಷೆಯಲ್ಲಿ ನಾವು ಖಂಡಿತವಾಗಿ ಇರ್ತೇವೆ ಇನ್ನು ಮುಂದಿನ ಸೀಸನ್ಗಳನ್ನು ಮಾಡುವಾಗ ಕೂಡ, ಈ ಸೀಸನ್ನ ಕೊನೆಯವರೆಗೂ ಕೂಡ. ಸೊ ಕಾರ್ಯಕ್ರಮದ ಮುಖ್ಯ ಹಂತಕ್ಕೆ ನಾವು ಬಂದಿದ್ದೇವೆ. 50,000ದ 2 ಗಿಫ್ಟ್ ವೌಚರನ್ನು ತೆಗೆಯುವಂತಹ ಸಮಯ. ಸೊ ಐ ರಿಕ್ವೆಸ್ಟ್ 25ನೇ ತಾರೀಕಿನ ನಂತರ ಕಟ್ಟಿದವರ ಕೂಪನನ್ನು ಕೂಡ ನಮ್ಮ ಅದೃಷ್ಟದ ಬಾಕ್ಸಿಗೆ ಹಾಕಬೇಕು ದಯವಿಟ್ಟು. ಇದು ರಿಕ್ವೆಸ್ಟ್. ಹೌದು, ಈಗ ಆಲ್ಮೋಸ್ಟ್ ಇರುವುದೇ ಒಂದು 20-30 ಇರೋದಷ್ಟೇ. ಹೌದು. ಸೊ ಇದು ನಮ್ಮೆಲ್ಲರ ರಿಕ್ವೆಸ್ಟ್ ಅಂತಂದರೆ ನೀವು ಒಂದು 25ನೇ ತಾರೀಕು ಒಳಗೆ ನಿಮ್ಮ ಮೆಂಬರ್ಶಿಪ್ ಫೀಸನ್ನು ಕಟ್ಟಿಬಿಡಿ. ಹೌದು, ಯಾಕಂತಂದರೆ ನೀವು 25ನೇ ತಾರೀಕಿನಿಂದ 26ನೇ ತಾರೀಕಿಗೆ ಬೇಕಾದರೆ ಕಟ್ಟಲಿಕ್ಕೆ ರೆಡಿ ಇಡ್ತೀರಿ. ಆದರೆ 25ನೇ ತಾರೀಕಿಗೆ ಒಂದು ಕಟ್ಟಿದರೆ ನಿಮಗೆ ಈ ಯಾವುದಾದ್ರೂ ಬಹುಮಾನಗಳಲ್ಲಿ ಒಂದು ಬಂದರೆ ಖುಷಿ ಆಗ್ಬೋದು ಅನ್ನೋದು ನಮ್ಮ ಒಂದು ಅಭಿಪ್ರಾಯ. ಸೊ ಮತ್ತೆ ಒಂದು ಬಾರಿ ಶವರ್ ಮಾಡಿ ಇರ್ತೀರಾ ಸರ್? ಎಸ್. ಹಾಗೆ ಇವತ್ತು ಗೆದ್ದಂತಹ 7+3 10 ವಿಜೇತರ ಕೂಪನ್ಗಳನ್ನು ಕೂಡ ನಾವು ಹಾಕ್ತಾ ಇದ್ದೇವೆ. ಅಂದರೆ ಇವತ್ತು ಚಿನ್ನದ ಉಂಗುರ ಗೆದ್ದವ ಮತ್ತೆ ಒಂದು 50,000ದ ಗಿಫ್ಟ್ ವೌಚರನ್ನು ಪಡಿಬೋದು. ಅಂದರೆ 2 ಬಹುಮಾನವನ್ನು ನಮ್ಮ MK ಗ್ರೂಪ್ ಹಾಗೆ ಶೈನ್ ಎಂಟರ್ಪ್ರೈಸಸ್ನ ಹಿಸ್ಟ್ರಿಯಲ್ಲಿ 2 ಬಹುಮಾನ ಪಡೆದವರು ಇದ್ದಾರೆ. ಸೊ ಹಾಗಾಗಿ ಲಕ್ಕಿ ಚಾಪ್ ಅವರು ನಿಜವಾಗಿ. ಅದೃಷ್ಟ ಯಾವ ಮೂಲೆಯಲ್ಲಿದ್ರೂ ಹೊರಗೆ ಬರಬೇಕು, ಹಾಗೆ ಅವರು ಸಫಲ್ ಮಾಡಿದ್ದಾರೆ. ಸೊ ಈ ಕಾರ್ಯಕ್ರಮದ ಕೊನೆಯ ಮುಖ್ಯ ಹಂತದಲ್ಲಿ ನಾವಿದ್ದೇವೆ. MK ಗ್ರೂಪ್ ಶೈನ್ ಎಂಟರ್ಪ್ರೈಸಸ್ ಇದರ ಸೀಸನ್ 2ರ 4ನೇ ಡ್ರಾದ ಮೊದಲ 50,000ದ ವೋಚರ್ ಪಡೆಯುವಂತಹ ಕೂಪನ್ ನಂಬರ್ ಈಸ್ ಕೂಪನ್ ನಂಬರ್ 0274. 0274. ಆಯಿಷಾ ರಿಜ್ಮಿ ನೇಜರ್, ಅಂದರೆ ಇಲ್ಲಿ ಮಲ್ಪೆಯ ನೇಜರ್ಗೆ
ಮೊದಲ 50,000 ವೋಚರ್ ಹೋಗಿದೆ. ಅವರನ್ನು ಕರೆ ಮಾಡುವಂತಹ ಪ್ರಯತ್ನ ಖಂಡಿತವಾಗಿ ನಾವು ಮಾಡ್ತೇವೆ. ಒಂದು ಬಾರಿ ಅವರ ಜೊತೆ ಅವರ ರೆಸ್ಪಾನ್ಸನ್ನು ಕೂಡ ತಗೊಳ್ಳುವ ಅನ್ನೋದು ನಮ್ಮೆಲ್ಲರ ಒಂದು ಆಸೆ. ಈ ಹಿಂದೆ ಕೂಡ ನಾವು ಸುಮಾರು ರೆಸ್ಪಾನ್ಸ್ಗಳನ್ನು ತಗೊಂಡಿದ್ದೇವೆ, ಅವರಿಗೆ ಖುಷಿ ಪಟ್ಟದನ್ನು ನಾವು ನೋಡಿದ್ದೇವೆ. ಸೊ ಈ ಡ್ರಾದಲ್ಲಿ ಕೂಡ 50,000 ಗಿಫ್ಟ್ ವೋಚರನ್ನು ಗೆದ್ದಿದ್ದಾರೆ ಅವರು. ಸೊ ಒಂದು ಬಾರಿ ಅವರ ಜೊತೆ ಕರೆ ಮಾಡಿ ಮಾತಾಡುವ ಪ್ರಯತ್ನವನ್ನು ಮಾಡುವ. ಹಾಗೆ ಹಾರ್ಟ್ಲಿ ಕಂಗ್ರ್ಯಾಚುಲೇಷನ್ಸ್, 50,000 ಗಿಫ್ಟ್ ವೋಚರನ್ನು ಪಡ್ಕೊಂಡಿದ್ದೀರಿ. ಯಾರು ಲೈವ್ ಬಿಡಬೇಡಿ, ಯಾಕಂದರೆ ಇನ್ನೊಂದು 50,000 ಗಿಫ್ಟ್ ವೋಚರ್ನ ಡ್ರಾ ಇದೆ. ಸೊ ಲೆಟ್ಸ್ ಸಿ. ಚೆಕ್ ಹಲೋ, ಆಯುಷಾ ರಿಜ್ನಿ ಅವರಾ? ಸೊ ರಿಜ್ನಿ ಅವರಾ? ಓಕೆ, MK ಗ್ರೂಪ್ ಶೈನ್ ಎಂಟರ್ಪ್ರೈಸಸ್ ಕಡೆಯಿಂದ ಕಾಲ್ ಮಾಡ್ತಾ ಇದ್ದೇವೆ. ಇದು ನೀವು ಈ ತಿಂಗಳಿದು ಮೆಂಬರ್ಶಿಪ್ ಫೀಸ್ ಕಟ್ಟಿದ್ದೀರಾ? ಯಾವಾಗ ಕಟ್ಟಿದ್ದೀರಿ? ಕಟ್ಟಿದ್ದೀರಾ? ಹೌದಾ? ಯಾವಾಗಾದ್ರೂ ಏನಾದರೂ ಬಹುಮಾನ ಗೆಲ್ಬೋದು ಅಂತ ಏನಾದರೂ ನಿರೀಕ್ಷೆ ಇತ್ತಾ? ಇಲ್ಲ. ಈಗ ನಾವು ಕರೆ ಮಾಡಿದ್ದೇವೆ ಅಂದ್ರೆ ನೀವು ಬಹುಮಾನ ಗೆದ್ದಿದ್ದೀರಿ ಅಂತ ಲೆಕ್ಕ. ಕಂಗ್ರ್ಯಾಚುಲೇಷನ್ಸ್, ನೀವು ಗೆದ್ದಿದ್ದೀರಿ 50,000 ಗಿಫ್ಟ್ ವೋಚರ್ಸ್. ಟೆಲ್ ಈ ಸುದ್ದಿ ಕೇಳಿ ಎಷ್ಟು ಖುಷಿ ಆಯ್ತು? ಹಾ, ಹೌದು. ಮಗ ಅಂದ್ರೆ ಏನ್ ಮಾಡ್ಕೊಂಡಿದ್ದಾರೆ? PUC ಈಗ. ಓಕೆ, ಸೊ ಈ ಯೋಜನೆಗೆ ನೀವು ಹೇಗೆ ಆಕ್ಚುಲಿ ಸೇರ್ಕೊಂಡ್ರಿ ಮೇಡಮ್? ಹಾ, ಸೊ ಸೇರಿದಾಗ ಯಾವತ್ತಾದ್ರೂ ಎಣಿಸಿದ್ರೆ ನಾನು ಒಂದು ದಿವಸ ಇಷ್ಟು 50,000 ಗೆಲ್ತೇನೆ ಅಂತ ಒಂದೇ ದಿವಸದಲ್ಲಿ? ಎಂತ ಹೇಳ್ಬೇಕು ಗೊತ್ತಾಗದೆ. ಸೊ ಕೆಲವು ಸಲ ಖುಷಿ ಇದ್ದಾಗ ಎಂತ ಮಾತು ಬರೋದಿಲ್ಲ ಅಂತ ಹಾಗೆ ಆಯ್ತಿದ್ದು. ಎನಿವೇಸ್, ನಿಮಗೆ ಹಾರ್ಟ್ಲಿ ಕಂಗ್ರ್ಯಾಚುಲೇಷನ್. ಫರ್ದರ್ ಇನ್ಫಾರ್ಮೇಶನ್ಗೆ ಟೀಮ್ ಅವ್ರು ಕಾಂಟ್ಯಾಕ್ಟ್ ಮಾಡ್ತಾರೆ. ಥ್ಯಾಂಕ್ ಯು ಸೋ ಮಚ್. ಎಸ್ ಅಫ್ಕೋರ್ಸ್ ಒಬ್ಬರ ಆಯ್ಕೆ ಆಗಿದೆ, ಅವರ ರಿಯಾಕ್ಷನ್ ಅನ್ನು ನೀವು ಕೇಳಿದ್ದೀರಿ. ಸೊ ಇನ್ನೊಬ್ಬರ ಆಯ್ಕೆ ಇನ್ನು ಬಾಕಿ ಇದೆ. MK ಗ್ರೂಪ್ ಶೈನ್ ಎಂಟರ್ಪ್ರೈಸಸ್ ಇದರ ಸೀಸನ್ 2ರ 4ನೇ ಡ್ರಾದ 2ನೇ 50,000 ಪಡೆಯುವಂತಹ ವೋಚರ್ ಕೂಪನ್ ನಂಬರ್ ಈಸ್ ದ ಕೂಪನ್ ನಂಬರ್ ಈಸ್, ಎಲ್ಲರೂ ಅವರವರ ನಂಬರ್ ಬರಲಿ ಅಂತ ಕಾಯ್ತಾ ಇದ್ದಾರೆ. ದ ನಂಬರ್ ಈಸ್ ವೆರಿ ಸಿಂಪಲ್, 1528 1528 1528 ಇವರು ಗೆದ್ದಿದ್ದಾರೆ 50,000 ವೋಚರ್ ಬಹುಮಾನ. ನೌಶೀನಾ ಮಣಿಪಾಲ್ದವರು ಇಲ್ಲಿಂದಲೇ 4 ಕಿಲೋಮೀಟರ್ ಆಚೆ ಗೆದ್ದಿದ್ದಾರೆ 50,000 ಗಿಫ್ಟ್ ವೋಚರ್ಸ್. ಲೆಟ್ಸ್ ಕಾಲರ್, ಲೆಟ್ಸ್ ಟ್ರೈ ಟು ಸ್ಪೀಕ್. ಅವರ ರಿಯಾಕ್ಷನ್ ಕೂಡ ಖಂಡಿತವಾಗಿ ತಗೊಳ್ಳುವ. ಈ ರಿಯಾಕ್ಷನ್ ತಗೊಳ್ಳೋದ್ರಿಂದ ಒಂದು ಏನಂದರೆ, ತಂಡದವರಿಗೆ ಇಷ್ಟು ಇದರ ಹಿಂದೆ ಕೆಲಸ ಮಾಡಿರ್ತಾರೆ, ಅವರಿಗೆ ಒಂದು ಸಾರ್ಥಕತೆ ಆಗ್ತದೆ, ನಾವು ಮಾಡಿದ್ದೇನೋ ಸಾರ್ಥಕತೆ ಆಯಿತು ಅಂತ. ಸೊ ಅದಕ್ಕೋಸ್ಕರ ಈ ರಿಯಾಕ್ಷನ್ಸ್ಗಳನ್ನು ನಾವು ತಗೊಳ್ಳುವಂಥ ಪ್ರಯತ್ನ ಮಾಡ್ತೇವೆ. ಮತ್ತು ಅವರಿಗೆ ಎಷ್ಟು ಖುಷಿ ಆಯಿತು. ಕೆಲವರು ಯಾವುದೇ ಹೋಪ್ಸ್ ಇಲ್ಲದೆ ಇದಕ್ಕೆ ಜಾಯ್ನ್ ಆಗಿರ್ತಾರೆ, ಏನು ಸಿಗ್ತದೋ ಇಲ್ಲವೋ, ಅದೃಷ್ಟ ಒಲಿತದೋ ಇಲ್ಲವೋ ಅಂತ. ಸೊ ಅಂಥವರಿಗೆ ಇದು ಒಂದು ಸರ್ಪ್ರೈಸೇ ಆಗಿರ್ತದೆ. ಸೊ ಲೆಟ್ಸ್ ಕಾಲ್ ನೌಶೀಮಾ. ಓಕೆ, ಹಲೋ, ನೌಶೀಮಾ ಅವರಿದ್ದಾರಾ? ನೌಶೀಮಾ ಅವರಿದ್ದಾರಾ? ಹೌದು. ಸೊ ಇದು MK ಗ್ರೂಪ್ ಹಾಗೆ ಶೈನ್ ಎಂಟರ್ಪ್ರೈಸಸ್ ಕಡೆಯಿಂದ ಕಾಲ್ ಮಾಡ್ತಾ ಇರೋದು. ಸೊ ನೀವು ಇದು ಮೆಂಬರ್ಶಿಪ್ ಫೀಸ್ ಕಟ್ಟಿದ್ರಿ ಅಲ್ವಾ, ಇದು ಈ ತಿಂಗಳಿದು? ಹೌದು, ಕಟ್ಟಿದೆ. ಸೊ ಯಾವಾಗಾದ್ರೂ ಏನಾದ್ರೂ ಗೆಲ್ತೀರಿ ಅಂತ ಅನ್ಕೊಂಡಿದ್ರಾ? ಅನ್ಕೊಂಡಿದ್ದೇನೆ ಅದನ್ನು ಬರ್ತದಂತಲ್ಲ. ಸೊ ಅಫ್ಕೋರ್ಸ್ ನೀವು ಅನ್ಕೊಂಡದ್ದು ಸತ್ಯವೇ ಆಗಿದೆ. ನೀವು ಗೆದ್ದಿದ್ದೀರಿ ಈ ತಿಂಗಳಿನ 50,000 ಗಿಫ್ಟ್ ವೋಚರ್. ಹೌದಾ, ಮಾಷಾಅಲ್ಲ. ಸೊ ಎಷ್ಟು ಖುಷಿ ಆಗ್ತಾ ಇದೆ ಸರ್? ಅಂಡ್ ಸ್ವಲ್ಪ ಖುಷಿ ಆಗ್ತಾ ಇದೆ. ಖುಷಿ ಆಗ್ತಾ ಇದೆ, ತುಂಬಾ ಖುಷಿ ಆಗ್ತಾ ಇದೆ, ತುಂಬಾ ಖುಷಿ ಆಗ್ತಾ ಇದೆ. ಸೊ ಸ್ಕೀಮ್ ಬಾರಿ ಒಳ್ಳೆ ಇದ್ರಲ್ಲಿ ನಡೀತಾ ಇದೆ, ಇನ್ನೂ ನಡೀಲಿ.
Correct. ಬಿಗಿನರ್ ಗೇಮ್. ಇನ್ನು ಮುಂದೆ ಕೂಡ ಸೀಸನ್ ಮಾಡಿದ್ರೆ ಅಫ್ಕೋರ್ಸ್ ಜಾಯ್ನ್ ಆಗ್ತೀರಿ ಅಂತ ನಾವು ಒಂದು ಹೌದು, ಇನ್ಶಾಲ್ಲ ಜಾಯಿನ್ ಆಗ್ತೇವೆ. ಇನ್ಶಾಲ್ಲ ನಾವು 2ಕ್ಕೆ ಜಾಯಿನ್ ಆಗಿದ್ದೆ, ಹಾ ಈಗ 1ರಲ್ಲಿ ಸಿಗ್ಲಿಲ್ಲ. ಅದೇನ್ ಮಾಡುದು, ದೇವರ ಇದೆಲ್ಲ. ಕರೆಕ್ಟ್ ಅಲ್ಲಿ ಸಿಗ್ಲಿಲ್ಲ, ಅದಕ್ಕೆ ಇಲ್ಲಿ ಸಿಕ್ಕಿದ್ದು ನಿಮ್ಗೆ ಇವತ್ತು. ಹೌದಾ? ಸೊ ನೀವು ಹೇಗೆ ಈ ಯೋಜನೆಗೆ ಜಾಯಿನ್ ಆದ್ರಿ ಸರ್? ಆಕ್ಚುಲಿ ಯಾರ ರೆಫರೆನ್ಸ್? ನಮ್ದು ನಾವು ಮುಂಚೆ ನಮ್ದು ಫ್ರೆಂಡ್ ಇದ್ದಾರೆ, ಅವ್ರ ಹೆಸರು ಸರಿ ಗೊತ್ತಿಲ್ಲ. It's okay. ಸೇರಿಸಿದ್ ನನಗೆ, ನಾವೊಂದು ಇದ್ರಲ್ಲಿ ನಿಮ್ದು ಉಡುಪಿ ಬರುವಾಗ ಅವರು ಸೇರಿಸಿದ್ರು ಅಂತ. ಓಕೆ. ಹೌದು, ನಮ್ಮ ಫ್ರೆಂಡ್ ಅವರ ನಮ್ಮ ಫ್ರೆಂಡ್ ಇದು ಫ್ರೆಂಡ್. ಓಕೆ. ಸೊ ಫ್ರೆಂಡ್ ಇದ್ದು ಫ್ರೆಂಡ್ ಥ್ರೂ ಜಾಯ್ನ್ ಆಗಿದ್ದೀರಿ. ಜಾಯ್ನ್ ಆಗುವಾಗ ಅಫ್ಕೋರ್ಸ್ ನಿಮ್ಗೆ ಯಾವುದೇ ನಿರೀಕ್ಷೆ ಇರ್ಲಿಲ್ಲ ಅಲ್ಲ, ನಾವು ಗೆಲ್ತೇವೆ ಎಂತಾದ್ರೂ ಆಗ್ತದೆ ಅಂತ. ಸಿಗ್ಲಿಲ್ಲ. ಸೊ ಅಫ್ಕೋರ್ಸ್ ಸೊ ನೀವು ಅಂದ್ರೆ ಏನ್ ಮಾಡ್ಕೊಂಡಿದ್ದೀರಾ ಸರ್ ಆಕ್ಚುಲಿ? ನಾವು ಈಗ ಇದು ಸ್ಕ್ರಾಪ್ ವ್ಯಾಪಾರ ಮಾಡ್ತಾ ಇದ್ದೇವೆ ಸರ್. ವೆರಿ ನೈಸ್, ಸ್ಕ್ರಾಪ್ ಇದು. ಹೌದು, ವೆರಿ ನೈಸ್. ಮಣಿಪಾಲ್ ಮನೆಯ? ಮಣಿಪಾಲ ಅಲ್ಲ, ನಮ್ದು ಕಾರ್ಕಳ ಸರ್. ಕಾರ್ಕಳ. ಓಕೆ, ಕಾರ್ಕಳ ಕುಪ್ಪಂದೂರ. ಓಕೆ, ಫೈನ್ ಸರ್. ಎನಿವೇಸ್ ಹಾರ್ಟ್ಲಿ ಕಂಗ್ರ್ಯಾಚುಲೇಷನ್ ನಿಮಗೆ ಬೈ MK ಗ್ರೂಪ್ ಅಂಡ್ ಶೈನ್ ಎಂಟರ್ಪ್ರೈಸಸ್. ಫರ್ದರ್ ಡೀಟೇಲ್ಸ್ಗೆ ಟೀಮಿಂದ ಕರೆ ಮಾಡ್ತಾರೆ ನಿಮಗೆ. ಓಕೆ ಸರ್. ದಿಸ್ ವಾಸ್ ರಿಯಾಕ್ಷನ್. ಅಫ್ಕೋರ್ಸ್ ನೋಡಿ, ಸೋಲೆ ಗೆಲುವಿನ ಸೋಪಾನ ಅಂತ ಹೇಳ್ತಾರೆ. ಎರಡು ಈ ಹಿಂದೆ ಜಾಯಿನ್ ಆಗಿದ್ರಂತೆ, ಬಟ್ ಏನೂ ಆಗಲಿಲ್ಲ ಅಂತೆ. ಇದು 2 ಸ್ಕೀಮಿಗೆ ಜಾಯಿನ್ ಆದಾಗ ಏನಾದರೂ ಆಗಲಿಲ್ಲ ಅಂತ ಅವ್ರು ಹೋಪ್ಸ್ ಕಳ್ಕೊಳ್ಳಿಲ್ಲ, ಮತ್ತೆ ಇನ್ನೊಂದು ಸ್ಕೀಮಲ್ಲಿ ಅವರು ಭರವಸೆ ಇಟ್ಟು ಇದಕ್ಕೆ ಜಾಯಿನ್ ಆಗಿದ್ರು. ಸೊ ಆ ಭರವಸೆಯ ಫಲಸ್ವರೂಪವೇ ಇವತ್ತು ಅವರು 50,000 ಗಿಫ್ಟ್ ವೌಚರ್ ಗೆದ್ದಿದ್ದಾರೆ. ಅಫ್ಕೋರ್ಸ್ ಹಾರ್ಟ್ಲಿ ಕಂಗ್ರ್ಯಾಚುಲೇಷನ್ಸ್ ಟು ಆಲ್ ದ ವಿನ್ನರ್ಸ್. 3 ಸರ್ಪ್ರೈಸ್ ಬಹುಮಾನಗಳು, 7 ಗೋಲ್ಡ್ ರಿಂಗ್, 2 50,000 ಗಿಫ್ಟ್ ವೌಚರ್ಸ್, ಈ ಎಲ್ಲವನ್ನ ಪಡೆದಿರುವಂತಹ ಎಲ್ಲ ವಿಜೇತರಿಗೆ ಅಭಿನಂದನೆಗಳು. ಹಾರ್ಟ್ಲಿ ಕಂಗ್ರ್ಯಾಚುಲೇಷನ್ಸ್. ನೀವು ಖಂಡಿತವಾಗಿ ಹೋಪ್ಸ್ ಕಳ್ಕೊಳ್ಬೇಡಿ, ಯಾಕಂದರೆ ಇದು ಕೇವಲ 4ನೇ ತಿಂಗಳು ಮಾತ್ರ. ಇನ್ನು 16 ತಿಂಗಳು ಅಂದರೆ 16 ಡ್ರಾ ಬಾಕಿ ಉಂಟು. ಇನ್ನು ದೊಡ್ಡ ದೊಡ್ಡ ಬಹುಮಾನಗಳು ಬರಲಿಕ್ಕೆ ಉಂಟು. ಕಾರ್ ಆಗಲಿ, ಬೈಕ್ ಆಗಲಿ, ಮನೆ ಆಗಲಿ, ಇನ್ನು ಹೀಗೆ ಸಾಲು ಸಾಲು ಬಹುಮಾನಗಳು ಇನ್ನು ಖಂಡಿತವಾಗಿ ಬರಲಿಕ್ಕೆ ಉಂಟು. ಸೊ ಯಾರು ಹೋಪ್ಸ್ ಕಳ್ಕೊಳ್ಬೇಡಿ. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಇವತ್ತು 50,000 ಗೆದ್ದಂತಹ ವಿನ್ನರ್. ಸೊ ಖಂಡಿತವಾಗಿ ಮುಂದಿನ ತಿಂಗಳು ನೀವು ಗೆಲ್ತೀರಿ ಅನ್ನುವಂಥ ಒಂದು ನಂಬಿಕೆ ನಿಮ್ಮಲ್ಲಿ ಇರಲಿ ಅಂತ ಹೇಳ್ತಾ, ಸೊ ಎಲ್ಲರೂ ದಯವಿಟ್ಟು 25ನೇ ತಾರೀಕು ಒಳಗೆ ಮೆಂಬರ್ಶಿಪ್ ಫೀಸ್ ಕಟ್ಟಿಬಿಡಿ. ಯಾಕಂತಂದರೆ ಇಷ್ಟು ಬಹುಮಾನಗಳನ್ನು ನೀವು ಮಿಸ್ ಮಾಡ್ಕೊಳ್ತೀರಿ ಇಲ್ಲದ್ರೆ ಅಷ್ಟೇ. ಇವತ್ತು ವಿನ್ ಆದಂತಹ ಎಲ್ಲ ವಿಜೇತರಿಗೆ ಅಭಿನಂದನೆಗಳನ್ನು MK ಗ್ರೂಪ್ ಹಾಗೆ ಶೈನ್ ಎಂಟರ್ಪ್ರೈಸಸ್ ಕಡೆಯಿಂದ ಅರ್ಪಿಸ್ತಾ, ಇನ್ನೂ ಕಾರ್ಯಕ್ರಮಗಳಿಗಾಗಿ ನೋಡ್ತಾ ಇರಿ ಸ್ಪಂದನ. ಥ್ಯಾಂಕ್ ಯು ಸೋ ಮಚ್.